ಅಬ್ಬಾ ಎಲ್ಲ ಇಷ್ಟರಲ್ಲೇ ಮುಗೀತಲ್ಲ ಮಾರಯ್ಯ. ಅದೇ ಒಂದು ದೊಡ್ಡ ಸಮಾಧಾನ. ನಾನಿದು ಎಲ್ಲಿಗೆ ಹೋಗಿ ಮುಟ್ಟಿತ್ತು ಅಂದ್ಕೊಂಡಿದ್ದೆ ಮಾರಯ್ಯ. ಅಜ್ಜಣ್ಣ ಸುಮ್ಮನೆ ಹೇಳೋದಲ್ಲ ರೀ, ನೀವು ಬಂದಿದ್ದೊಂದು ಭಾಳ ಉಪಕಾರ ಆಯ್ತು ನನಗೆ. ನೀವು ಉಪಕಾರ ಹೆಂಗೆ ತೀರ್ಸೋದು ಮರ್ರೆ? ಅದೆಂತ ಇಲ್ಲ, ಶಾರದಾ ಒಂದು ಸತಿ ಹೇಳ್ರು ಕೂಡಲೇ ನನಗೆ ಎಂತ ಮಾಡೋದಂತ ಗೊತ್ತಾಗಲಿಲ್ಲ. ಅಲ್ಲ ಮತ್ತೆ ಅವಳು ಹೇಳಿದ್ಲಂತಲ್ಲ, ಭಾಳ ಹೆದರಿದಾಳು ಹುಡುಗಿ. ಯಪ್ಪ ಭಾಳ ಹೆದರ್ಕೊಂಡು ಹೆಂಗಾರು ನನ್ನ ಗಂಡನ ಉಳಿಸಿ ಅಂತ ಅಳ್ತಿದ್ದಿದ್ದು ಒಂದೇ ನೋಡಿ ಫೋನಲ್ಲಿ. ತದ ಮರ್ರೆ, ಕಟ್ಕೊಂಡಾಗ್ಲಿಂದ ಹೀಗೆ ನೋಡಿ, ಏನೋ ಒಂದು ಥರ ಅಂದರೆ ಒಂದು ಥರ ಮಾಡೋದು. ನಾವೆಲ್ಲ ಲೆಕ್ಕನೇ ಅಲ್ಲ ನೋಡಿ. ಅವಳ ಮನೇಲೆ ಮತ್ತೇನು ಅಂತ ಇದಂತ ಇಲ್ಲ, ಆದರೂ ಭಾಳ ಶ್ರೀಮಂತಿಗೆ ಆಡೋದು. ಭಾಳ ರೀ, ಅವಳು ಇಲ್ಲೆಲ್ಲಿದ್ದೀನಂತ ಇಲ್ಲ ನೋಡಿ. ಒಂದು ಸಲ ಆದರೂ ಹುಟ್ಟಿಡಿಸ್ಬೇಕು ಅನ್ನಂಗಿದೆ ನನಗೆ. ಆದರೂ ಮತ್ತೆ ಹೋಗಲಿ ಅಂತ ನಾನೇ ಅಡ್ಜಸ್ಟ್ ಆಗಿ ಹೋಗೋದು ನೋಡಿ ಪ್ರತಿ ಸಲ. ಎಂಥದ ಮರೆ. ಹೌದು ಮಾರಯ್ಯ, ಪದ್ದಕ್ಕನ ಮೇಲೆ ಇಷ್ಟೆಲ್ಲ ನಂಜಿತ್ತೋಳಿಗೆ ಅನ್ಕ ನಂಗೆ ಗೊತ್ತಿರಲಿಲ್ಲ. ಒಳ್ಳೆ ರೀತಿ ಇದ್ದಿದ್ರಲ್ಲ ಅತ್ತೆ ಸೊಸಿ, ಎಂತೈತೆ ಹಂಗಾರೆ? ಒಳ್ಳೇದು ಎಂಥದ್ರಿ, ಒಂದೊಂದ್ಸತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು, ಒಂದೊಂದ್ಸಲ ಅಮ್ಮನು ಸುಮ್ಮನೆ ಇರ್ತಾಳಷ್ಟೇ. ಪಾಪ ಮರ್ರೆ, ಒಟ್ಟು ಅಮ್ಮಂಗೊಂದು ಕಷ್ಟ ಈ ವಯಸ್ಸಲ್ಲಿ. ಒಟ್ಟು ಹಿಂಗ್ಸ್ ಥರ ಕಾಣಿಸೋದೇ ಇಲ್ಲಲ್ಲ. ನಾನು ಹೇಳದಾರೆ ನೀ ಬೇರೆ ಮನೆ ಮಾಡಿ ಬಿಡ, ರಾಕ್ಲಿ ಬೇಡತ್ಲಾಗೆ. ರಾಜಣ್ಣ ಹೊತ್ತು ಮಾತ್ರ ಸಾಧ್ಯ ಇಲ್ಲಿ. ನನ್ನ ಅಪ್ಪ ಅಮ್ಮನ ಬಿಟ್ಟು ನನಗೆ ಇಪ್ಪಕ್ಕಾತಿಲ್ಲ. ಅವ್ರು ಹೋಯ್ಲಿ ಅಂದರು, ನಾ ಮಾತ್ರ ಹೊತ್ತಿಲ್ಲ. ಅವ್ರು ಇಪ್ಪಕ್ಕೆ ಹೋಗಿ ನಾವು ಒಂಚೂರು ಖುಷಿಲಿತ್ತು ಮರ್ರೆ. ಇಲ್ದಿರಿ ನನ್ನ ಮಕ್ಕಳನ್ನೇನು ಇವಳು ಜಾಗೃತಿ ಮಾಡ್ತಾಳೆ ಅನ್ಕೊಂಡಿದ್ಯಾ? ಇಲ್ಲಪ್ಪ, ಒಂದು ಮನೆ ಒಂದು ಸಣ್ಣಗೆ ಮಿಡ್ಕೂದು ಕಣಿ, ಯಾರಿಗೆ ಗೊತ್ತಿಲ್ಲ ಅಷ್ಟೇ. ಒಂದು ಮಿಡ್ಕೂದು ಒಂದು ಮತ್ತು ಕೆಲ್ಸಕ್ಕೆ ಹೋಗ್ತಂದು, ಅದು ಬಿಟ್ಟು ಬೇರೆ ಯಾವ ಯೋಚನೆ ಇಲ್ಲಿ ಮನೆ ಬಂದಿದ್ದು. ಮಕ್ಕಳಿಗೆ ಕಷ್ಟ ಆಯ್ತು, ನೀವು ಸುಮ್ಮನೆ ಐಕಣಿ. ಅದೆಲ್ಲ ಬೇಡ, ಬೇಕಾರೆ ಐಕಣ್ಲಿ, ಇಲ್ದಿರಿ ಹೋಯ್ಲಿ ಮರ್ರೆ, ನಂಗೂ ಬೇಜಾರಾದಂಗೆ ಆಯ್ತು ಅಂತಾರ. ಹಂಗಂದ್ರೆ ಹೆಂಗೆ ಮರಯ್ಯ? ಹಂಗೆಲ್ಲ ಆಗ್ತಿಲ್ಲ. ನೀನು ಸ್ವಲ್ಪ ಯೋಚನೆ ಮಾಡು, ಕೂತ್ಕೊಂಡು ಗಂಡ ಹೆಂಡ್ತಿ ಇಬ್ಬರು ಮಾತಾಡಿ ಒಂದು ಡಿಸೈಡ್ ಮಾಡ್ಕಣಿ. ಮತ್ತೆ ಬಿಟ್ಟೇ ಹೋಗೋದು ಬೇಡ ಮರಯ್ಯ. ಮತ್ತೆ ಅದೊಂದಟ್ಟು ಕತ್ತಿ. ಈಗ ನಾವೇ ಸ್ವಲ್ಪ ತಗ್ಗಿ ಬಗ್ಗಿ ಹೋಯ್ಕೆ ಹೆಂಗಸರ ಹತ್ರ. ಅಯ್ಯಪ್ಪ, ತುಂಬ ಬಾಯಾರಿಕೆ ಆಗಿದ್ದೆ. ಸರೋಜಕ್ಕ, ಒಳ್ಳೆ ನೀರು ಐಸೈತಲ್ಲ, ನೀರು ಫ್ರಿಜ್ಜಿಗೆ ಇಟ್ಟಿದೇನೋ? ಹೌದೇ, ಇವರಿಗೊಂದು ಫ್ರಿಜ್ ನೀರೇ ಬೇಕು, ಮತ್ತು ಮನೇಲಿ ಎಲ್ಲರಿಗೂ ಅಷ್ಟೇ. ನಾನೊಬ್ಬಳು ಫ್ರಿಜ್ ನೀರು ಕುಡಿತಿಲ್ಲ, ತುಂಡಿ ಅಂತ ಅನ್ಕೊಂಡಷ್ಟೇ. ಹಂಗಾಗಿ ಫ್ರಿಜ್ ನೀರೇ ಕೊಟ್ಟುಬಿಡೋದು ಯಾರು ಬಂದರು. ಅಲ್ಲ ಶ್ಯಾಮಲ್ಲ, ನಾ ಹಿಂಗೆ ಹೇಳ್ತೆ ಅಂತ ಬೇಜಾರು ಮಾಡ್ಕೊಂಡ್ಬೇಡ. ನಾ ಪದ್ದಕ್ಕ ಭಾಳ ಒಳ್ಳೆ ಜನ ಅಲ್ದ ಮರೈತಿ. ಹಾಗೆಲ್ಲ ಮಾಡ್ತಾರಂದ್ರೆ ನಂಗೆ ನಂಬಕ್ಕಾಗ್ತಿಲ್ಲ ಕಣ. ಹಂಗೆ ರಗ್ಲಿ ಜನ ಅಲ್ಲದೆ, ಮತ್ತು ಒಂದು ಮನೇಲಿ ಇಬ್ರು ಹಿಂಗೆ ಸಿಪ್ಪಷ್ಟೊತ್ತಿಗೆ ಒಂದು ಮಾತು ಬತ್ತು ಹೊತ್ತು. ಅದಕ್ಕೆಲ್ಲ ಮನೆ ಬೇರೆ ಮಾಡೋದು ಬೇಡ ಇದ್ದಿತ್ತೇನಪ್ಪ. ಮನೆ ಬೇರೆ ಮಾಡಿದೆ ಇಪ್ಪಕ್ಕಾಗ್ತಿಲ್ಲ ಸರೋಜಕ್ಕ. ನಾನು ಇವ್ರಿಗೆ ಹಿಂಗೆಲ್ಲ ಆಯ್ತನಕ ಬಂದೆ ಅಷ್ಟೇ. ಮನೆ ಮಾತ್ರ ಬೇರೆ ಮಾಡ್ಕೆ ನಾನು ಯಾವ ಕಾರಣಕ್ಕೂ ವಾಪಸ್ ಅಲ್ಲಿಗೆ ಹೋಗ್ಬಾಳಲ್ಲ ಕಣಿ. ಬೇಕಾರೆ ನಾನು ನನ್ನೊಟ್ಟಿಗೆ ಆಯ್ಕಂತೆ, ಅಮ್ಮ ಇರ್ತಾಳೆ, ನಾನು ಆಯ್ಕಂತೆ ಸಾಕಪ್ಪ, ನನ್ನ ಹೊಟ್ಟಿಗೆ ನಾ ಹೊರ್ಕಂತೆ. ಇನ್ನೇನು ನನಗೇನು ಮಕ್ಕಳೆಲ್ಲ ಬೇಡ ಇದ್ದಿತ್ತು. ಇವ್ರು ಹಠ ಮಾಡಿ ಮಕ್ಕಳು ಬೇಕು ಅನ್ಕೊಂಡು 2 ಮಕ್ಕಳು ಮಾಡ್ಕೊಂಡ್ರು. ಕಂಡ್ಕೊಳ್ಳಿ, ನನಗೇನು, ನಾ ಬೇಕಂದ್ರೆ ಹಾಗೆ ಶಾಲೆಯಲ್ಲಿ ಹೆಂಗೂ ಕಂಡ್ಕಂತೆ ಮಕ್ಕಳನ್ನ, ಸಾಕು. ಹಿಂಗೆ ಕಡ್ಡಿ ತುಂಡು ಮಾಡ್ರೆ ಹೆಂಗೆ ಶ್ಯಾಮಲ್ಲ? ಪಾಪ ಮುಂಜು ಎಲ್ಲಿಗೆ ಹೋಯ್ಕೆ ಹೇಳು? ಬೇಕಂದ್ರೆ ಬೇರೆ ಮನೆ ಮಾಡಲಿ ಸರೋಜಕ್ಕ, ಅಷ್ಟೇ. ನಂಗೆ ಒಟ್ಟು ಆ ಮನೇಲಿ ಇಪ್ಪು ಮನಸ್ಸಿಲ್ಲ ಕಣಿ, ಅಷ್ಟೇ. ಅದೇ ಫೈನಲ್ ಅಂದರೆ ಫೈನಲ್ ಅದು. ಶ್ಯಾಮಲ್ಲ, ಇದೇ ನಿಮ್ಮ ಕೊನೆ ನಿರ್ಧಾರವೇನೆ? ಹೌದು ಸರೋಜಕ್ಕ, ನಾನು ಮದುವೆ ಆಪಷ್ಟೊತ್ತಿಗೆ ಇವ್ರಿಗೆ ಹೇಳಿದೆ. ಆಗಳ ಕಾಂಬ ಅಂದ್ರು. ಹಾಗೆ ಹೇಳಿ ಇಷ್ಟು ವರ್ಷ ದುಡ್ತು. ಇನ್ನು ನನ್ನ ಹತ್ರ ಸಾಧ್ಯ ಇಲ್ಲ ಅಲ್ಲಿ. ಜೋ, ಇದೇ ನಿನ್ನ ಕೊನೆ ನಿರ್ಧಾರವೇನಾ? ಹೌದೇ ರಾಜಣ್ಣ, ಮನೆ ಮಾತ್ರ ಬೇರೆ ಮಾಡೋಕ್ಕಾಗ್ತಿಲ್ಲ ಕಣಿ. ಹೆಂಗಾರ ಆಗಲಿ ಮನೆ ಮಾತ್ರ ನಾನು ಬೇರೆ ಮಾಡೋದು, ಪಾಲು ತಗೊಂಡು, ಅದು ಯಾವುದು ನಾನಾಗಿ ಮಾತಾಡುವನಲ್ಲ ಅಷ್ಟೇ. ಇಷ್ಟೆಲ್ಲ ಆದ ವಿಷಯ ಅವರಿಬ್ರಿಗೆ ಗೊತ್ತಿತ್ತ ಈಗ? ಇಲ್ಲ ಮರ್ರೆ, ಅವ್ರಿಬ್ರಿಗೆ ಗೊತ್ತಿಲ್ಲ. ಪಾಪ ಅಮ್ಮನಿಂತೂ ಓದಿವ ಹೇಳ್ರು, ಮತ್ತೆ ಎಂತ ಮಾಡ್ಕೊಂತೋಳೆ ಹೇಳೋಕೆ ಗೊತ್ತಿಲ್ಲ. ಸುಮ್ಮನೆ ಕಣಿ, ಇದು ಇಲ್ಲಿಗೆ ಬಿಟ್ಬಿಡುವ. ಅಂಥದ್ದು ಎಂತ ಮಾಡ್ತೀರಿ ಪದ್ದಕ್ಕ? ಈ ಕಣಿ ಸರೋಜಕ್ಕ, ನಾ ಒಂದು ಬದಿ ಹೂ ಗಿಡ ನೆಡ್ತೆ, ಅವರೆಲ್ಲ ಆಯ್ಕತ್ತಿಲ್ಲ ಅಂತ ಅಲ್ಲಿಂತಾಗ ಬೇರೆ ಬದಿ ನೆಡ್ತಾರೆ. ನಾನು ಒಬ್ಬಳಿಗೆ ಗಿಡ ಹಾಕು ಅಂದರೆ ಅವ್ರು ಗುಲಾಬಿ ಗಿಡ ಹಾಕು ಅಂತಾರೆ. ಆಯಿತಾ? ನಾನು ಇವತ್ತು ಅಂಗಳ ಸಾರಿಸುವ, ನಾಳೆ ಬೇಡ ಅಂದರೆ ಇವತ್ತು ಬೇಡ ಸಾಯಂಕಾಲ ಸಾರಿಸುವ ಅಂತಾರೆ. ಸಾಯಂಕಾಲ ಸಾರಿಸುವ ಅಂದರೆ ನಾಳೆ ಸಾರಿಸುವ ಅಂತಾರೆ. ಅಡುಗೆ ಮನಿಲ್ಲ, ಇವತ್ತು ದೋಸೆ ಮಾಡುವ ಅಂದರೆ ಬೇಡ ಕಡುಬು ಮಾಡುವ ಅಂತಾರೆ. ಪಲಾವ್ ಮಾಡುವ ಅಂದರೆ ಇಲ್ಲ, ಪಲಾವ್ ತಿಂದರೆ ಚಕ್ಕಿ ಎಲ್ಲ ಹಾಕ್ತೀರಿ, ಅದೇ ಉರಿತು ಚಿತ್ರಾನ್ನ ಮಾಡುವ ಅಂತಾರೆ. ಚಿತ್ರಾನ್ನಕ್ಕೆ ಗಾಯಿ ಬೀಜ ಹಾಕು ಅಂದರೆ ಗಾಯಿ ಬೀಜ ಎಲ್ಲ ಹಾಕೋಕ್ಕಾಗ ಅದೆಲ್ಲ ಜಾಸ್ತಿ ಭಾರ ಆದಂಗೆ ಹತ್ತು, ಗಾಯಿ ಬೀಜ ಬೇಡ ಅಂತಾರೆ. ಎಲ್ಲದಕ್ಕೂ ಹಿಂಗೆ ಕಣಿ. ಎಂತ ಹೇಳಿದ್ರು ಒಂದು. ಮೀನು ಫ್ರೈ ಮಾಡುವ ಅಂದರೆ ಮೀನು ಪದಾರ್ಥ ಮಾಡುವ ಅಂತಾರೆ, ಕೋಳಿ ಸುಕ್ಕ ಮಾಡುವ ಅಂದರೆ ಕೋಳಿ ಪದಾರ್ಥ ಮಾಡುವ ಅಂತಾರೆ. ಒಟ್ಟು ಎಂತ ಹೇಳಿದ್ರು ಅವ್ರದ್ದೇ ಒಂದು ಆಯ್ತು ಕಣಿ ಅವರಿಗೆ. ಅದು ಮಾಡ್ಕೊ ಬಂದದ್ದಲ್ದನ, ಅದು ಪದ್ದಕ್ಕ ಮುಂಚಿಂದ ಈ ಸುಬ್ಬಣ್ಣನ ತಮ್ಮಂದ್ರೆ ಅವ್ರ ಹೆಂಡ್ತೀರನ್ನ ಎಲ್ಲರನ್ನೂ ನಿಭಾಯಿಸ್ಕೊ ಬಂದದ್ದೇ. ಇಂದ ಹೇಳುದ ಅಜ್ಜಿ ಇತ್ತಲ್ಲ, ಅಜ್ಜಿಗಿಂತ ಜಾಸ್ತಿ ಇವರೇ ಸುಬ್ಬಣ್ಣನ ಸಾಕು ಇದು ಮಾಡಿದ್ದ. ಇಲ್ಲಿ ಕಾಣ ಸುಬ್ಬಣ್ಣ ಏನು ಎಷ್ಟು ಹಡೆ ಬಿದ್ದಿರಂಬ್ರು ಗೊತ್ತಾ? ಮುಂಚೆ ಎಲ್ಲ ಒಂದು ತಂದದ್ದಲ್ದ, ಅದೊಂದು ಆಡಳಿತ ಮಾಡ್ಕೊ ಬಂದದ್ದು ಅವ್ರಿಗೆ ಇರುತ್ತೆ. ನಾವು ದೊಡ್ಡರು, ನಾವು ಹೇಳ್ದಂಗೆ ಆಯ್ಕೆ ಅನ್ಕೊಂಡೆ.
ಚೂರು ಒಂಚೂರು ಹೊಂದ್ಕೊಂಡು ಹೋರ ಆತ ಪದ್ದಕ್ಕೇನ ಹಂಗೆ ಭಾಳ ಕೆಟ್ಟ ಹೆಂಗ್ಸಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ ಕಣೆ ಅವರು ದೊಡ್ಡರಿರ್ತರು, ನಮ್ಗೆ ಹೆಂಗೆ ಬೇಕು ಹಂಗೆ ಇರೋಕ್ಕಾತಿಲ್ಲ ಇವರೊಟ್ಟಿಗೆ. ಒಂದೆಂಥರ ಡ್ರೆಸ್ ಮಾಡ್ಕೊಂಬ ನೈಟಿ ಗೀಟಿ ಹಾಯ್ಕೊಂಬಂದ್ರೆ ಮಾವ ಇರ್ತಾರೆ, ಅವ್ರ ಎದುರಿಗೆ ಸಹ ಮಾತಿಲ್ಲ ನನಗೆ. ಹೌದಾ, ಒಂದೆಂಥರ ನಂಗೆ ಒಂದು ಪ್ಯಾಷನ್ ಇದೆಲ್ಲ, ಒಂದು ಮಿಡಿ ಥರ ಬರ್ತದೆ ಕಣೆ, ಒದ್ದೆ ಹಾಯ್ಕೊಂಡ್ಕಂತ ಆಸೆ. ಇವರು ಬೈತರು ಅಪ್ಪನಿದ್ರಿಗೆಲ್ಲ ಹಂಗೆ ಹಾಯ್ಕೊ ಓಡಾಡಬೇಡ ಅಂದ್ಕೊಂಡು. ಎಷ್ಟು ದಿನ ಹೀಗೆ ಮಾಡೋಕತ್ತೆ ಹೇಳಿ, ನಮ್ಗೆ ವಯಸ್ಸಾದ್ಮೇಲೆ ಅವೆಲ್ಲ ಮಾಡೋಕತ್ತೆ, ನಮಗೂ ಆಸೆ ಇರುತ್ತಲ್ದ. ಏನೋ ಕಾಣು ಮರೈತಿ, ಇದೇನು ಆಪಕತೆ ಏನಿಲ್ಲ ಅನ್ಸುತ್ತೆ. ಹಿಂಗೆ ಇಷ್ಟಿಷ್ಟು ದೊಡ್ಡ ಮನೆ ಅದು ಇದೆಲ್ಲ ಬ್ಯಾಡ್ದೆ, ನಂಗೆಲ್ಲರೂ ಒಂದು ಸಿಂಗಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್ ಮಾಡ್ಕೊಳ್ಕಂತಿತ್ತು ಮನ್ಸೊಳಗೆ. ನೀಟಾಗಿ ಕ್ಲೀನಾಗಿ ಇರ್ಲಕ್ಕ. ಈ ಸಗಣಿ ಕೋಳಿ ಸಣ್ಣ ಪುಟ್ಟ ಹುಳ ಬಪ್ಪದ ಹೊಂಚಿಂದದು ಇದು ಉದ್ರುದು, ಬಟ್ಲು ಒಲೆ ಉರಿ ಹಾಕೋದು, ಮನೆ ಅಂಗ್ಳ ಗುಡ್ಸೋದು, ಯಾರಿಗೆ ಬೇಕೈತಿ ಇವೆಲ್ಲ ಎಂತಕ್ಕೆ? ಯಾವ್ದಾರು ಅಪಾರ್ಟ್ಮೆಂಟಿಗೆ ಹೋಗಿ ಎಲ್ಲ ಅವ್ರದ್ದೇ ಜವಾಬ್ದಾರಿ, ಸುಮ್ಮನೆ ಮಾಡ್ಕೊಂಡು ಹೋಗ್ಲಕ್ಕ ಅತ್ಲಾಗೆ. ಆಯ್ತು ಶಾರದಾ, ಕಾಣ್ ನೀನೊಂದು ಸ್ವಲ್ಪ ದಿನ ಹಂಗೆ ಇದ್ದು ಕಾಣ್, ಎಂತ ಅನ್ಸತ್ತೆ ಕಾಣ್. ಎಂಥದ ಮಾಡು ಮರಯ್ಯ. ಆಯ್ತು ಬಾ ಒಳ ಬಾ, ಒಂಚೂರು ಸುಧಾರಿಸ್ಕೊಂಡು ಶರ್ಬತ್ ಮಾಡೋಕೆ ಹೇಳ್ತೆ ಕುಡ್ಕೊಂಡು ಕಡೆ ಹೋಯ್ಲಕ್ಕೆ ಮನೆ ಬದಿ. ಬಾಯ್ ಕೇಳ್ರಲ್ಲ ನಮ್ಮ ಹೆಂಡತಿ ಆಸೆ ಅಲ್ಲ, ನಿಮ್ಗೆ ಎಂತ ಅನ್ಸುತ್ತೆ ಕಾಣಿ? ಕಮೆಂಟಲ್ಲಿ ಹೇಳಿನಿ ಅಕ್ಕ, ನಾವು ಬೇರೆ ಮನೆ ಮಾಡ್ಕಣ್ಕ ಒಟ್ಟಿಗೆ ಕೈಕಣ್ಕ ಅಂತ. ಮತ್ತು ನಿಮ್ಮ ಮನೆಯಲ್ಲೆಲ್ಲ ಇದೇ ಕತೆ ಅದ್ದಿದ್ರೆ ಒಂದು ಲೈಕ್ ಮಾಡಿಬಿಡೀನಿ. ಹೊಸ್ದಾಗಿ ಕಾಣ್ತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಕ್ಕ, ದಯವಿಟ್ಟು ಪ್ರೋತ್ಸಾಹ ಕೊಡೀನಿ. ಬತ್ತ ನಮಸ್ಕಾರ.